ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ನಿಮಗೆ ಚಿಕನ್ ತುಂಬಾ ಇಷ್ಟ, ನೀವು ರೆಗ್ಯುಲರ್ ಆಗಿ ಚಿಕನನ್ನು ತಿನ್ನುವವರಾಗಿದ್ದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂತಂದರೆ ಇದರಲ್ಲಿ ಎರಡು ವಿಶೇಷತೆ ಇದೆ. ಒಂದೇನು ಅಂತಂದರೆ ಒಂದು ವಿಶೇಷವಾಗಿರುವಂಥ ಚಿಕನ್ ಬಗ್ಗೆ ಇವತ್ತು ಹೇಳ್ತಾ ಇದ್ದೇನೆ. ಇನ್ನೊಂದೇನು ಅಂತಂದರೆ ನಿಮಗೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತು, ಮಂಗಳೂರು ಚಿಕನ್ ಗೀ ರೋಸ್ಟ್ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಫೇಮಸ್ ಅಂತ ಅಂದ್ಬಿಟ್ಟು. ಪುನೀತ್ ರಾಜ್ಕುಮಾರ್ ಇದ್ದಾಗ ಅವರು ಕುಂದಾಪುರ ಕಡೆ ಹೋದರೆ ಅಲ್ಲಿ ಶೆಟ್ಟಿಸ್ ಲಂಚು ಅಂತ ಒಂದಿದೆ, ಅಲ್ಲಿಂದ ರೆಗ್ಯುಲರ್ ಆಗಿ ಚಿಕನ್ ಗೀ ರೋಸ್ಟನ್ನು ತರಿಸ್ಕೊಂಡು ತಿಂತಾ ಇದ್ರಂತೆ. ಯಾಕಂತಂದರೆ ಅಲ್ಲಿರೋ ಚಿಕನ್ ಗೀ ರೋಸ್ಟ್ ತುಂಬಾ ಫೇಮಸ್. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನನ್ನ ವಿಡಿಯೋದಲ್ಲಿ ಅಂಥದ್ದೇ ಒಂದು ಸೂಪರ್ ಆಗಿರುವಂಥ ಚಿಕನ್ ಗೀ ರೋಸ್ಟನ್ನು ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಹಾಗೆಯೇ ಈ ಚಿಕನ್ ಗೀ ರೋಸ್ಟ್ ಮಾಡಲಿಕ್ಕಿದೆಯಲ್ವ, ನಾನೊಂದು ವಿಶೇಷವಾಗಿರುವಂಥ ಚಿಕನನ್ನು ಯೂಸ್ ಮಾಡಿದ್ದೇನೆ ಕೂಡ. ನಾನು ಯಾಕೆ ಇದ್ರ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ, ನಾರ್ಮಲ್ ಆಗಿ ಲೋಕಲ್ ಮಾರ್ಕೆಟಲ್ಲಿ ಚಿಕನ್ ಸ್ಟಾಲ್ಗಳಲ್ಲಿ ನಾವು ಚಿಕನ್ ತರ್ತೀವಲ್ವ, ಆ ಚಿಕನ್ಗಳನ್ನು ಬೆಳೆಸಬೇಕಿದ್ರೆ ಅದಕ್ಕೆ ಹಾರ್ಮೋನ್ ಇಂಜೆಕ್ಷನ್ ಇರ್ಬೋದು, ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಅಥವಾ ಕೆಮಿಕಲ್ ಇರುವಂಥ ಫುಡ್ಡನ್ನು ಕೊಟ್ಟಿರ್ತಾರೆ. ಅದನ್ನ ಮಾರುವವರು ನಮ್ಗೆ ಅದ್ರ ಬಗ್ಗೆ ಹೇಳಲ್ಲ. ಯಾಕಂತಂದರೆ ಅವರು ಬೇರೆಯವರಿಂದ ತರಿಸ್ಕೊಂಡು ಅದನ್ನ ಸೇಲ್ ಮಾಡ್ತಾ ಇರ್ತಾರೆ. ಬಟ್ ಅದನ್ನ ತಿಂತೀವಲ್ವ, ನಮ್ಮ ಆರೋಗ್ಯ ಏನಾಗಬೇಡ, ರೆಗ್ಯುಲರ್ ಆಗಿ ಅದನ್ನ ತಿಂತಾ ಇದ್ದರೆ ಆರೋಗ್ಯಕ್ಕೆ ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ಇದರ ಬದಲಾಗಿ ನಾನು ತುಂಬಾ ದಿನದಿಂದ ಈ ನಂದೂಸ್ ಚಿಕನ್ ಅವ್ರದ್ದು ಚಿಕನನ್ನು ಯೂಸ್ ಮಾಡ್ತಾ ಇದ್ದೇನೆ. ಇವರ ಚಿಕನ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಇವ್ರದ್ದು ಸ್ವಂತ ಫಾರ್ಮ್ ಇದೆ. ಅಲ್ಲೇ ಸೈಂಟಿಫಿಕ್ ಆಗಿ ತುಂಬಾ ನ್ಯೂಟ್ರಿಷಸ್ ಇರುವಂಥ ಫುಡ್ಡನ್ನು ಕೊಟ್ಟು ಈ ಚಿಕನನ್ನು ಅಥವಾ ಈ ಕೋಳಿಗಳನ್ನು ಸಾಕಿರ್ತಾರೆ. ಆದ್ದರಿಂದ ಆ ಕೋಳಿ ಅಥವಾ ಚಿಕನನ್ನು ತಿನ್ನಬೇಕಿದ್ರೆ ನಾವು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇನ್ನೊಂದು ಏನು ಅಂತಂದರೆ, ನನಗೆ ಇವರಲ್ಲಿ ತುಂಬಾ ಇಷ್ಟ ಆಗಿರೋದು ಅಂತಂದರೆ ಇವರ ಕ್ಲೀನ್ಲಿನೆಸ್ ಮತ್ತು ಹೈಜೆನಿಕ್. ಬ್ಯಾಂಗ್ಳೂರಲ್ಲಿ ಸುಮಾರು 50 ಕಡೆ ಇವರ ಔಟ್ಲೆಟ್ಗಳಿದೆ. ನೀವು ಒಂದ್ಸರಿ ವಿಸಿಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿದೆ, ಟಾಪ್ ಕ್ಲಾಸ್ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ಗಿದೆ, ತುಂಬಾ ಕ್ಲೀನ್, ತುಂಬಾ ನೀಟ್. ಈವನ್ ನಾವಲ್ಲಿ ಹೋದರೆ ನಮಗೆ ಬೇಕಾಗಿರುವಂಥ ಸೈಜಲ್ಲಿ, ಕಸ್ಟಮೈಸ್ ಸೈಜಲ್ಲಿ ನಮಗೆ ಚಿಕನ್ನ ನೀಟಾಗಿ ಕಟ್ ಮಾಡಿ, ಕ್ಲೀನ್ ಮಾಡಿ, ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಸೊ ನಾವು ನಾರ್ಮಲ್ ಶಾಪ್ಗಳಿಗೆಲ್ಲ ಹೋದರೆ, ಒಂದ್ಸರಿ ಹೋದರೆ ನಮಗೆ ನೆಕ್ಸ್ಟ್ ಅಲ್ಲಿ ಹೋಗೋದು ಬೇಡ ಅಂತ ಅನಿಸಿರುತ್ತೆ. ಯಾಕಂತಂದರೆ ಅಷ್ಟು ಗಲೀಜು, ಅಷ್ಟು ಕೆಟ್ಟದಾಗಿ ಮೇಂಟೈನ್ ಮಾಡಿರ್ತಾರೆ. ನಿಮ್ಗೊಂದು ವೇಳೆ ಇಲ್ಲಿ ಇವರ ಶಾಪ್ಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂತಂದ್ರೂ ತೊಂದರೆ ಇಲ್ಲ, ಅವ್ರದ್ದು ವೆಬ್ಸೈಟ್ ಇದೆ, ಆ್ಯಪ್ ಇದೆ, ಮತ್ತು ಫೋನ್ ಮಾಡಿ ಕೂಡ ತರಿಸ್ಕೋಬೋದು. ನಾನು ಡೀಟೇಲ್ಸನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ನೊಂದು ಏನು ಅಂತಂದರೆ, ತುಂಬಾ ಒಳ್ಳೊಳ್ಳೆ ನ್ಯೂಟ್ರಿಷಸ್ ಇರುವಂಥ ಫುಡ್ಡನ್ನು ಕೊಟ್ಟು ಚಿಕನನ್ನು ಬೆಳೆಸಿರೋದ್ರಿಂದ ಚಿಕನ್ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ನೀವು ಕಬಾಬ್ ಇರ್ಬೋದು, ಬಿರಿಯಾನಿ ಇರ್ಬೋದು, ಮಾಡುವಾಗ ಇದನ್ನ ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡುವ ಅವಶ್ಯಕತೆ ಕೂಡ ಇಲ್ಲ. ಸ್ವಲ್ಪನೇ ಹೊತ್ತು ಮ್ಯಾರಿನೇಟ್ ಮಾಡಿದರೆ ಪರ್ಫೆಕ್ಟ್ ಆಗಿರುವಂತಹ, ನಮಗೆ ಬೇಕಾಗಿರುವಂತಹ ಡಿಶ್ ರೆಡಿ ಆಗಿರುತ್ತೆ. ಮತ್ತು ಬೇಯಲಿಕ್ಕೆ ಕೂಡ ತುಂಬ ಟೈಮ್ ಬೇಕಾಗಿಲ್ಲ. ಇನ್ನೊಂದು ಹೇಳಬೇಕು ಅಂತಂದರೆ, ಇವರ ಚಿಕನ್ ತೊಗೊಂಬಂದ್ರಿದೆಯಲ್ಲ, ತೊಳೆಯುವ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂತ ಗೊತ್ತಾಗಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ನೋಡೋದು ಮಾತ್ರ ಅಲ್ಲ, ಇದನ್ನ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಯಾಕಂತಂದರೆ ತುಂಬ ಜನರಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ನಾನು ಈ ರುಚಿಯಾಗಿರುವಂಥ ಚಿಕನ್ ಗೀ ರೋಸ್ಟನ್ನು ಮಾಡಲಿಕ್ಕೆ ನಂದೂಸ್ ಅವ್ರದ್ದು ಫ್ರೆಶ್ ಆಗಿರುವಂತಹ ಚಿಕನನ್ನು ಆರ್ಡರ್ ಮಾಡಿದ್ದೇನೆ. ಆನ್ಲೈನಲ್ಲಿ ನಾವು ಆರ್ಡರ್ ಮಾಡಿದರೆ ಈ ಥರ ನೀಟಾಗಿ ಕಾರ್ಡ್ಬೋರ್ಡ್ ಪ್ಯಾಕಿಂಗ್ ಇರುತ್ತೆ. ಇದೇ ಥರ ಮನೆ ಡೋರ್ ತನಕನೂ ನಮಗೆ ತಲುಪಿಸ್ತಾರೆ. ನಾವು ಶಾಪಲ್ಲಿ ಹೋದರೂ ಕೂಡ ಅಷ್ಟೇ, ಅವ್ರದ್ದು ಔಟ್ಲೆಟ್ಗೆ ಹೋದರೂ ಕೂಡ ಅಷ್ಟೇ, ನೀಟಾಗಿ ಕ್ಲೀನ್ ಮಾಡಿ, ಕಟ್ ಮಾಡಿ, ನಮಗೆ ಯಾವ ಸೈಜ್ ಕಟ್ ಬೇಕು ಆ ಸೈಜಲ್ಲಿ ಕಟ್ ಮಾಡಿ ಕೊಡ್ತಾರೆ. ಮೀಡಿಯಮ್, ಕೆಲವರಿಗೆ ಬಿರಿಯಾನಿ ಕಟ್ ಈ ಥರ ಎಲ್ಲ ಇರುತ್ತಲ್ಲ, ಯಾವ ಸೈಜ್ಗೆ ಬೇಕಾದರೂ ಕಸ್ಟಮೈಸ್ಡ್ ಕಟ್ ಮಾಡಿ ಕೊಡ್ತಾರೆ. ನಾನು ಆವಾಗಲೇ ಹೇಳಿದಾಗೆ ಯಾವುದೇ ಆ್ಯಂಟಿಬಯೋಟಿಕ್ಸ್ ಆಗಲಿ, ಕೆಮಿಕಲ್ಸ್ ಆಗಲಿ ಇವರ ಚಿಕನಲ್ಲಿ ಇರಲ್ಲ. ಆದ್ದರಿಂದ ಧೈರ್ಯವಾಗಿ ತಿನ್ಬೋದು. ಚಿಕನ್ ಮಾತ್ರ ಅಲ್ಲ, ಫಿಶ್ ಇದೆ, ಹಾಗೆಯೇ ರೆಡಿ ಟು ಈಟ್, ರೆಡಿ ಟು ಕುಕ್ ಫುಡ್ಡುಗಳು ಕೂಡ ಇದೆ ಇವ್ರ ಹತ್ರ. ಇವಾಗ ನೋಡಿ, ಬಾಕ್ಸನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ನೀಟಾಗಿ ಪ್ಯಾಕ್ ಆಗಿ ನಮಗಿದು ಬಂದಿದೆ. ನಿಮಗೆ ನಾನು ಆವಾಗಲೇ ಹೇಳಿದಾಗೆ ಇದನ್ನ ಯಾಕೆ ತೊಳೆದುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನೀವೇ ನೋಡಿ. ನಾರ್ಮಲಾಗಿ ಅಂಗಡಿ ಅಥವಾ ಈ ನಾರ್ಮಲ್ ಶಾಪ್ಗಳಲ್ಲಿ ನಾವು ಚಿಕನ್ ತರ್ತೀವಲ್ವ, ಅದರಲ್ಲಿ ಎಷ್ಟು ಬ್ಲಡ್ ಸ್ಟೇನ್, ಎಷ್ಟು ಗಲೀಜಿರುತ್ತೆ ಅಂತಂದರೆ 20 ನಿಮಿಷ ಆದರೂ ನಮಗೆ ಬೇಕು ಅದನ್ನ ಕ್ಲೀನ್ ಮಾಡೋದಕ್ಕೆ. ಇದು ಎಷ್ಟು ನೀಟಾಗಿ ಕ್ಲೀನ್ ಮಾಡಿ, ಕಟ್ ಮಾಡಿ ಕೊಟ್ಟಿರ್ತಾರೆ ಅಂತಂದರೆ, ನಾವು ಜಸ್ಟ್ ಒಂದು 2 ಸೆಕೆಂಡ್ ನೀರಲ್ಲಿ ಹಾಕಿ ತೊಳ್ಕೊಂಡು ಯೂಸ್ ಮಾಡ್ಬೋದು. ಅಷ್ಟು ಸೂಪರ್ ಆಗಿರುತ್ತೆ, ಅಷ್ಟು ಕ್ಲೀನಾಗಿರುತ್ತೆ. ಸೊ ಜಸ್ಟ್ ಒಂದ್ಸರಿ ನೀರಲ್ಲಿ ಹಾಗೆಯೇ ಸ್ವಲ್ಪ ತೊಳ್ಕೊಂಡು ಈ ಚಿಕನನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊತಾ ಇದ್ದೇನೆ. ಅರ್ಧ kg ಅಷ್ಟು ಇದೆ ನೋಡಿ ಟೆಂಡರ್ ಚಿಕನ್. ಇದರಿಂದ ಮಾಡಿದರೆ ಗೀ ರೋಸ್ಟ್ ಪರ್ಫೆಕ್ಟ್ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಚಿಟಿಕೆಯಷ್ಟು ಅರಿಶಿನ ತುಂಬ ಜಾಸ್ತಿ ಬೇಡ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ, ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕೋಬೇಕು. ಹಾಗೆಯೇ ಒಂದು ಅರ್ಧ ಲಿಂಬೆ ಇರುತ್ತಲ್ವ, ಅರ್ಧ ಲಿಂಬೆನ ಇದಕ್ಕೆ ಹಿಂಡ್ಕೋಬೇಕು. ಅದಾದ ನಂತರ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಚಿಕನ್ಗೆ ಚೆನ್ನಾಗಿ ಕೋಟ್ ಆಗುತ್ತೆ. ಸ್ಪೂನೆಲ್ಲ ಯೂಸ್ ಮಾಡಿದರೆ ನೀಟಾಗಿ ಕೋಟ್ ಆಗಲ್ಲ. ಈ ಥರ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿದ ನಂತರ ತುಪ್ಪ ಇರುತ್ತಲ್ವ, ತುಪ್ಪನ ಸ್ವಲ್ಪ ಬಿಸಿ ಮಾಡಿ
ಇದಕ್ಕೆ ಹಾಕಿಬಿಡಬೇಕು. ಯಾಕಂತಂದ್ರೆ ಆ ತುಪ್ಪದ ಫ್ಲೇವರ್ ಚಿಕನಲ್ಲಿ ಇರಬೇಕು, ನಾವು ತಿನ್ನುವಾಗಲೂ ಬಾಯಲ್ಲಿ ಹಾಗೆ ತುಪ್ಪ ತುಪ್ಪ ಥರನೇ ಇರಬೇಕು ಅಂತಂದರೆ ಒಂದು ಅರ್ಧ ಗಂಟೆ ಆದರೂ ನಾವು ಈ ಥರ ಬಿಸಿ ತುಪ್ಪನ ಹಾಕಿಬಿಟ್ಟು ಮ್ಯಾರಿನೇಷನ್ ಆಗಲಿಕ್ಕೆ ಬಿಡಬೇಕು. ನಮಗೆ ನಂದೂಸ್ ಚಿಕನ್ ಅವ್ರದ್ದು ಚಿಕನ್ ಆದರೆ ಜಾಸ್ತಿ ಹೊತ್ತು ಮ್ಯಾರಿನೇಟ್ಗೆ ಇಡುವಂಥ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ನಾರ್ಮಲ್ ಚಿಕನ್ ಆದರೆ ನೀವು 1 ಗಂಟೆ ಆದರೂ ಇದನ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಇವಾಗ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಒಂಚೂರು ಬಿಸಿ ಮಾಡಿಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಸೊಂಪು ಅಥವಾ ಬಡೆ ಸೊಪ್ಪು, ಫೆನಲ್ ಸೀಡ್ಸ್ ಅಂತಾರಲ್ಲ ಅದು, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, ಇಷ್ಟನ್ನು ಹಾಕಿ ಒಂಚೂರು ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನ ನಾವು ರೋಸ್ಟ್ ಮಾಡ್ಕೋಬೇಕು, ಅಂದರೆ ಹುರಿದ್ಕೋಬೇಕು. ಆ ಫ್ಲೇವರ್ ಬರಬೇಕು ಅಂತಂದರೆ ತುಪ್ಪದಲ್ಲೇ ಇದನ್ನ ಹುರಿದರೆ ತುಂಬಾ ಒಳ್ಳೆಯದು. ಇದೊಂಚೂರು ಹುರಿದಾದ ನಂತರ ಒಂದು 7-8 ಎಸಳು ಬೆಳ್ಳುಳ್ಳಿ, 1 ತುಂಡು ಶುಂಠಿ, ಅದಾದ ನಂತರ 8 ಖಾರ ಮೆಣಸು, 8 ಬ್ಯಾಡಗಿ ಮೆಣಸು ಎರಡನ್ನೂ ಸೇರಿಸ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕರಿ ಲೀವ್ಸನ್ನು ಹಾಕ್ಕೊಂಡು ಇದನ್ನು ಕೂಡ ನಾವು ನೀಟಾಗಿ ಹುರಿದ್ಕೋಬೇಕು. ಈ ಮಸಾಲ ಚೆನ್ನಾಗಿ ಹುರಿದರೆ ಫ್ಲೇವರ್ ಅದ್ಭುತವಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯಿರಿ. ನಿಮಗೆ ಮೆಣಸು ಉಬ್ಬಿದಾಗ ಗೊತ್ತಾಗುತ್ತೆ. ಸ್ಟವನ್ನು ಬಂದ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡೋಣ. ಒಂಚೂರು ಕೂಲಾದ ನಂತರ ನಾವಿದನ್ನ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ. ನಾನಿವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊತಾ ಇದ್ದೇನೆ. ಮಿಕ್ಸಿಗೆ ಹಾಕಿ ರುಬ್ಬುವಾಗ ಒಂದು ಅರ್ಧದಷ್ಟು ಲಿಂಬೆನ ಹಿಂಡಿ, 1 ತುಂಡು ಬೆಲ್ಲ ಇದಕ್ಕೆ ಹಾಕಲೇಬೇಕು. ಗೀ ರೋಸ್ಟ್ ಸ್ವಲ್ಪ ಸ್ವೀಟಿಶ್ ಫ್ಲೇವರ್ ಇರುತ್ತೆ. ಜಾಸ್ತಿ ಸ್ವೀಟ್ ಬೇಡ ಅಂತಂದರೆ ಸ್ವಲ್ಪ ಹಾಕಿದರೆ ಸಾಕು. ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ನೋಡಿ ಈ ಥರ ಪೇಸ್ಟ್ ರೆಡಿ ಮಾಡ್ಕೊಂಡಿರಬೇಕು. ಇವಾಗ ಅರ್ಧ ಗಂಟೆ ಆಗಿದೆ. ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಚಳಿ ಇರೋದ್ರಿಂದ ತುಪ್ಪ ಸ್ವಲ್ಪ ಗಟ್ಟಿಯಾದಾಗ ಕಾಣುತ್ತೆ, ತೊಂದರೆ ಇಲ್ಲ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಚೂರು ಬಿಸಿ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು. ಅದಾದ ನಂತರ ಒಂದು 4ರಿಂದ 6 ಟೇಬಲ್ ಸ್ಪೂನ್ ಆದರೂ ತುಪ್ಪನ ಹಾಕಲೇಬೇಕು. ಯಾಕಂತಂದರೆ ತುಪ್ಪ ಇದಕ್ಕೆ ನಮಗೆ ಜಾಸ್ತಿ ಬೇಕಾಗುತ್ತೆ. ಈಗ ತುಪ್ಪ ಚೂರು ಕಾದ ನಂತರ ಸ್ವಲ್ಪ ಕರಿ ಲೀವ್ಸನ್ನು ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ. ನಾವು ಕೊನೆಯದಾಗಿ ಮತ್ತೆ ಕರಿ ಲೀವ್ಸನ್ನು ಫ್ರೈ ಮಾಡಿ ಹಾಕುವಂಥ ಅವಶ್ಯಕತೆ ಇರಲ್ಲ ಈ ಥರ ಮಾಡಿದರೆ. ಇದನ್ನ ಫ್ರೈ ಮಾಡಿದ ನಂತರ ಇವಾಗ ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ಇದೆಯಲ್ವ, ಈ ಥರ ತುಪ್ಪದ ಸಮೇತ ಇದನ್ನ ಹಾಕಿಬಿಡಬೇಕು. ಹಾಕಿ ಮತ್ತೆ ನೋಡಿ ನೀಟಾಗಿ ಸ್ವಲ್ಪ ಹೊತ್ತು ಇದನ್ನ ಚೂರು ಬಿಸಿ ಅಂದರೆ ಫ್ರೈ ಮಾಡ್ಕೋಬೇಕು. ಚೂರು ಆ ಚಿಕನ್ದು ಟೆಂಡರ್ನೆಸ್ ಹೋಗಬೇಕು. ಅದಾದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೇನೆ. ಉಪ್ಪನ್ನು ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡಿಕೊಂಡು ಮಗ್ಸ್ಕೊಳ್ಳಿ ನೀಟಾಗಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅಥವಾ ಒಂಚೂರು ಹೈ ಫ್ಲೇಮ್ ಬೇಕಾದರೂ ಇಡ್ಬೋದು. ಮುಚ್ಚಿಟ್ಬಿಟ್ಟು ಒಂದು 3 ನಿಮಿಷ ಕುಕ್ ಮಾಡಿದರೆ ಸಾಕು. 3 ನಿಮಿಷದೊಳಗಡೆನೇ ಇದು ಬೇಯುತ್ತೆ. ಯಾಕಂತಂದರೆ ಚಿಕನ್ ಅಷ್ಟು ಫ್ರೆಶ್ ಆಗಿ ಟೆಂಡರ್ ಆಗಿರುತ್ತೆ. ನಡುವೆ ನಾವು ಮಗ್ಸ್ತಾ ಇರಬೇಕು. ಜಸ್ಟ್ ಒಂದು 2ರಿಂದ 3 ನಿಮಿಷ ಅಷ್ಟೇ, ಜಾಸ್ತಿ ಏನು ಬೇಕಾಗಿಲ್ಲ ಈ ಚಿಕನ್ ಬೇಯೋದಕ್ಕೆ, ಅಷ್ಟು ಫಾಸ್ಟಾಗಿ ಬೇಯುತ್ತೆ. ಸೊ ಗ್ಯಾಸ್ ಖರ್ಚು ಕೂಡ ನಿಮಗೆ ಜಾಸ್ತಿ ಆಗೋಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಚಿಕನ್ ಬೆಂದಿದೆ ಅಂತ. ನೀಟಾಗಿ ಕಟ್ ಮಾಡಿ ಕಳಿಸಿರ್ತಾರೆ ನೋಡಿ. ಇದನ್ನ ನಾವು ಮತ್ತೆ ಕಟ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರಲ್ಲ. ಇವಾಗ ಚಿಕನ್ ಬೆಂದ ನಂತರ ಈ ಮಸಾಲನ ಹಾಕ್ಕೊಂಡ್ಬಿಟ್ಟು ಚೂರು ಮಿಕ್ಸ್ ಮಾಡ್ಕೊಳ್ಳಿ. ನೀವಿವಾಗ ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಯಾವ ಕನ್ಸಿಸ್ಟೆನ್ಸಿ ಇದೆಯಲ್ವ, ಥಿಕ್ನೆಸ್ ಇದೆಯಲ್ಲ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಮಸಾಲೆ ಇದು ಸ್ವಲ್ಪ ತಿಕ್ಕೇ ಇದೆ, ನಾನು ಜಾಸ್ತಿ ನೀರು ಹಾಕ್ತಾಯಿಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಯಾಕಂತಂದರೆ ನೀರು ಜಾಸ್ತಿ ಹಾಕಿದರೆ ನಿಮಗೆ ಮತ್ತೆ ರೋಸ್ಟ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಆದ್ದರಿಂದ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಇವಾಗ ನೀವು ಉಪ್ಪು ಅಥವಾ ಲಿಂಬೆ ಏನು ಬೇಕಾದ್ರೂ ಟೇಸ್ಟಿಂಗ್ ಇರುತ್ತಲ್ವ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಆವಾಗಲೇ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ, ಮತ್ತು ಮ್ಯಾರಿನೇಟ್ ಮಾಡುವಾಗ 1/4 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ, ಚೂರು ಕಮ್ಮಿ ಅನ್ನಿಸ್ತು. ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂಚೂರು ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಈ ನೀರಿದೆಯಲ್ಲ ಅದು ಎವಾಪ್ರೇಟ್ ಆಗಲಿಕ್ಕೆ ಬಿಡಬೇಕು. ಅಂದರೆ ನಮಗೆ ರೋಸ್ಟ್ ಥರ ಆಗಬೇಕು. ಇದಕ್ಕೊಂದು ನಿಮಗೆ 3ರಿಂದ 4 ನಿಮಿಷ ತಗೊಳ್ಳುತ್ತೆ. ಕರೆಕ್ಟಾಗಿ ಮಸಾಲ ಇದೆಯಲ್ಲ ಚಿಕನ್ಗೆ ಎಳ್ಕೋಬೇಕು. ಈ ಥರ ಒಂದು ಸ್ವಲ್ಪ ಡ್ರೈ ಆಗಿ ಆ ತುಪ್ಪ ಇದೆಯಲ್ಲ ಅದು ಬಿಡಬೇಕು ಹೊರಗಡೆ. ಆವಾಗಲೇ ಸೂಪರಾಗಿ ಚಿಕನ್ ರೆಡಿ ಆಗುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಇದನ್ನ ಮಾಡಿ ನೋಡಿ ನೀಟಾಗಿ. ಇದೊಂದು ಸ್ವಲ್ಪ ನಾನು ಸ್ಟವನ್ನು ಬಂದ್ ಮಾಡಿಬಿಟ್ಟು 2-3 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೇನೆ. ಪರ್ಫೆಕ್ಟಾಗಿರುವಂಥ ಗೀ ರೋಸ್ಟ್ ರೆಡಿಯಾಗಿದೆ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ನನ್ನ ಮಾತನ್ನು ನಂಬಿ ಖಂಡಿತವಾಗ್ಲೂ ನಿಮಗೆ ತುಂಬ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಇದೇ ಥರ ನೀವು ಇದೇ ಚಿಕನನ್ನು ಯೂಸ್ ಮಾಡಿ ತಿಂದರೆ
ಸಖತ್ತಾಗಿರುತ್ತೆ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನಂದೂಸ್ ಚಿಕನ್ ಅವ್ರದ್ದು ಚಿಕನ್ ಫಿಶ್ ಆರ್ಡರ್ ಮಾಡಬೇಕು ಅಂತಿದ್ರೆ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ನೀವು ಆರ್ಡರ್ ಮಾಡ್ಬೋದು. ಹಾಗೆಯೇ ವಿಡಿಯೋ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.